ಕಾಗೆಗಳನ್ನ ಅಪಶಕುನ ಎಂದುಕೊಳ್ಳುವವರೇ ಜಾಸ್ತಿ. ಆದ್ರಿಂದ ಶ್ರಾದ್ದಕ್ಕೆ ತುಳುನಾಡಿನಲ್ಲಿ ಕಾಗೆ ಬಂದಿಲ್ಲವೆಂದರೆ ಏನು ಅಪಶಕುನ ಕಾದಿದೆ, ಹೀಗಾಗಿ ಮೃತರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಎಂದುಕೊಳ್ಳುವುದು ಇದೆ. ಆದರೆ ಕಾಸರಗೋಡಿನ ಕೊರುವೈಲು ಎಂಬಲ್ಲಿ ಕಾಗೆಗಳಿಗೆ ಹೊತ್ತು ಹೊತ್ತು ಅನ್ನ ನೀಡುವ ತಾಯಿಯೊಬ್ಬರಿದ್ದಾರೆ. ಅವರು ಕರೆದ ಕೂಡಲೇ ಓಡಿ ಬರುವ ಹತ್ತಾರು ಕಾಗೆಗಳು ಅವರ ಕೈಯಿಂದಲೇ ಅನ್ನ ಪಡೆದು ತಿಂದು ಹಾರಿ ಹೋಗುವಷ್ಟರ ಮಟ್ಟಿಗೆ ಬಾಂಧವ್ಯ ಬೆಳೆದಿದೆ. ಕಾಸರಗೋಡು ಜಿಲ್ಲೆಯ ಕೊರುವೈಲು ನಿವಾಸಿ ಹೇಮಲತಾ ಅವರು ತಮ್ಮ ಮನೆಯ ಕಾಂಪೌಂಡ್ ಗೋಡೆಯ ಮೇಲೆ ಬಂದು ಕೂರ್ತಾ ಇದ್ದ ಕಾಗೆಗಳಿಗೆ ಕಳೆದ 20 ವರ್ಷಗಳಿಂದ ನಿರಂತರ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಅನ್ನ ಹಾಕಲು ಶುರು ಮಾಡಿದ್ರು. ಮಹಾತಾಯಿ ನೀಡುವ ಅನ್ನದಾಸೋಹಕ್ಕೆ ಕಾಗೆಗಳ ಸಂಖ್ಯೆಯೂ ಜಾಸ್ತಿಯಾಗಿದೆ. ಆದ್ರಿಂದ ನಶಿಸುತ್ತಿರುವಂತಹ ಕಾಗೆ ಸಂತತಿ ಇವರ ಪ್ರಯತ್ನದಿಂದಾಗಿ ಹೆಚ್ಚಾಗ್ತಾ ಇದ್ದು, ಸಾರ್ವಜನಿಕರ ಶ್ಲಾಘನೆಗೆ ಈ ಮಹಿಳೆ ಪಾತ್ರರಾಗಿದ್ದಾರೆ.